ಬೆಳ್ತಂಗಡಿ ತಾಲೂಕಿನ ಬಂದಾರಿನಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ ನಿಯಮಿತ ಇದರ ಅಮೃತ ವಾಹಿನಿ ಸಭಾಭವನ ಮತ್ತು ದಾಸ್ತಾನು ಕೊಠಡಿ ಉದ್ಘಾಟನೆಗೊಂಡಿದೆ. ಈ ನೂತನ ಸಭಾಭವನವನ್ನು ಶಾಸಕರಾದ ಹರೀಶ್ ಪೂಂಜಾ ಉದ್ಘಾಟಿಸಿದರು. ದಾಸ್ತಾನು ಕೊಠಡಿಯನ್ನು ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರಿನ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ ಅವರು ಉದ್ಘಾಟಿಸಿದ್ದಾರೆ. ನಂತರ ನಾಮಫಲಕವನ್ನು ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರಿನ ನಿರ್ದೇಶಕರಾದ ಪದ್ಮನಾಭ ಶೆಟ್ಟಿ ಅರ್ಕಜೆ ಅನಾವರಣಗೊಳಿಸಿದರು. ಈ ವೇಳೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರಿನ ನಿರ್ದೇಶಕರಾದ ಕೆ ನಾರಾಯಣ ಪ್ರಕಾಶ್, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರಿನ ನಿರ್ದೇಶಕರಾದ ಶ್ರೀಮತಿ ಸವಿತಾ ಎನ್ ಶೆಟ್ಟಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳದ ಜಿಲ್ಲಾ ನಿರ್ದೇಶಕರಾದ ಸತೀಶ್ ಶೆಟ್ಟಿ, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು ವ್ಯವಸ್ಥಾಪಕರಾದ ಡಾಕ್ಟರ್ ನಿತ್ಯಾನಂದ ಭಕ್ತ, ಇಳಂತಿಲ ತಾಲೂಕು ಪಂಚಾಯತ್ ಸದಸ್ಯರಾದ ಕೃಷ್ಣಯ್ಯ ಆಚಾರ್ಯ, ಬಂದಾರು ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ ನಿಯಮಿತದ ಸ್ಥಾಪಕರಾದ ಲಕ್ಷ್ಮಣಗೌಡ ಕೊಂಬೇಡಿ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಭಾಭವನವನ್ನು ಉದ್ಘಾಟಿಸಿದಂತಹ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಶಾಸಕರು, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇವರಿಗೆ ಸಂಘದ ನಿರ್ದೇಶಕರಾದ ಶ್ರೀಮತಿ ಚಂದ್ರಾಕ್ಷಿ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಸಂಘದ ದಾಸ್ತಾನು ಕೊಠಡಿ ಉದ್ಘಾಟಕರು ಹಾಗೂ ನಮ್ಮ ಒಕ್ಕೂಟದ ಅಧ್ಯಕ್ಷರು ಆದಂತಹ ಶ್ರೀ ರವಿರಾಜ್ ಹೆಗ್ಡೆ ಅವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ.
ಈಗ ಪೇರು ಪತ್ತೊಂಬರ ದಾಲ ತೊಂದರೆ ಇಚ್ಚು ಅಂಚಿಡ್ದೆಲ್ಲ ರೋಡ ಒಂದುಂಡು ಇಂಚಿಡ್ದೆಲ್ಲ ರೋಡ ಒಂದುಂಡು ಮಾತ ಕಡೆಟ್ಲ ಬಾರಿ ಪೊರ್ಲದ ಅಗೇಲದ ರೋಡ ಒಂದುಂಡು ಅಂಚದು ಈ ಒಂಜಿ ಎಲ್ಲ ಏಪ್ರಿಲ್ ಕರಿ ನೆಡ್ಬೇಕ ಏರೆಗ್ಲ ದಾಲ ತೊಂದರೆ ಅಪ್ಪಿ ನ್ಯಾಷನಲ್ ಹೈವೇದ ಲೆವೆಲ್ದ ರಸ್ತೆಲೆ ಏನಿ ಬಂದಾರು ಪದ್ಮುಂಜೆ ಈ ಭಾಗದ ವ್ಯವಸ್ಥೆಗೆ ಈ ಕಡೆ ಕಾಪುನ ಅಂಚಿನ ವ್ಯವಸ್ಥೆನೇ ಇತ್ತು ತಾನೇ ಮಲ್ತಿದ್ದೇನೆ ಅಂಚದು ಮಾತೆರೆಗ್ಲ ಏನಿ ಯಾಕಲ್ನ ಅಶೋಕಣ್ಣನಕಲ್ಲ ಉಂಡು ಎಂಜಿ ನಾವು ಮುರ ಸಾಲ್ಮರ ಮುರ ಐಕಲ ಒಂಜಿ ಏಪ್ರಿಲ್ ದಪ್ಪಗ ಬ್ರಿಡ್ಜಿಲ ಆಪುಂಡು ಅಂಚಿದಕಲ್ಲ ಪೇರು ಪತ್ತೊಂದು ನನ್ನ ಇಂಚಿಗೆ ಬಾರಿ ಶೋಕುಡೆ ಬರಲಿ ಅಂಚದು ಈ ಭಾಗದ ಸಮಗ್ರವಾದ ಚಿತ್ನ ಅಭಿವೃದ್ಧಿದ ದೃಷ್ಟಿಡಿ ನೀ ಪ್ರಾಮಾಣಿಕವಾದ ಅಭಿವೃದ್ಧಿಗೋಸ್ಕರ ಕೆಲಸ ಕಾರ್ಯ ನಮ್ಮ ಈ ಭಾಗಡ್ ಮಲ್ತದಂಡು ಈ ಪೇರು ಸೊಸೈಟಿಲ ನನಾತ್ ಎತ್ತರೆತ್ತರಗೆ ಪೋಡು ಮುಲ್ಪದ ಸದಸ್ಯರನಕ್ಲಿಗೆ ಬೋಡಾಪುನ ಚಿತ್ನ ರೀತಿಡ್ ನನಾತ್ ಸಾಕಾರ ಮಲ್ಪನ ಚಿತ್ನ ರೀತಿಡ್ ಈ ಕ್ಷೇತ್ರ ಶಾಸಕದ ಪ್ರಾಮಾಣಿಕವಾದ ಕೆಲಸನ ಸಾಕಾರನ ಕೊರಪೆವನ್ನು ಚಿನ್ನ ವಿಶ್ವಾಸದ ಪಾತ್ರನ ಅಧ್ಯಕ್ಷರಿಗೆಲ್ಲ ನಿರ್ದೇಶಕರಿಗೆಲ್ಲ ಮುಲ್ಪದ ಸಿಬ್ಬಂದಿನಕ್ಲಿಗೆಲ್ಲ ಕುಡೋರಪ್ಪನೊಂದು ಏನಾರ ಪಾತ್ರ ಮುಗಿಸವೆ. ಬಂದಾರು ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ ಬಂದಾರು ಇದರ ಅಮೃತವಾಹಿನಿ ಸಭಾಭವನ ಮತ್ತು ದಾಸ್ತಾನು ಕೊಠಡಿ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿರತಕ್ಕಂಥ ವಿಷಯ ಈ ಒಂದು ಸಭಾಭವನ ಬಹಳ ಅಂದವಾದ ಸಭಾಭವನ ಉದ್ಘಾಟನೆ ಮಾಡಿರುವಂತಹ ನಮ್ಮೆಲ್ಲರ ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾರವರೇ, ಒಂದು ಕ್ರಿಯಾಶೀಲತೆಯಿಂದ ಕೆಲಸವನ್ನು ನಿರ್ವಹಣೆ ಮಾಡಿದರೆ ಏನೇನು ಮಾಡ್ಬೋದು ಅಂತ ಒಂದು ಆ ಕೆಲಸ ಕಾರ್ಯಗಳನ್ನು ಮಾಡಿ ತೋರಿಸಿಕೊಟ್ಟಂತಹ ಮನುಷ್ಯ ನಮ್ಮ ಉಭಯ ಜಿಲ್ಲೆಯಲ್ಲಿ ಮಾದರಿ ಸಹಕಾರಿ ಸಂಘ ಆಗಿ ಮೂಡಿ ಬಂದಂತಹ ಬಂದಾರು ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಮಮತಾ ಲೋಕೇಶ್ ಗೌಡರವರೇ, ನನ್ನ ಒಕ್ಕೂಟದ ಆಡಳಿತ ಮಂಡಳಿಯಲ್ಲಿ ನಮಗೆ ಅನನ್ಯ ಸಹಕಾರವನ್ನು ನೀಡ್ತಾ ಬರ್ತಾ ಇರುವಂತಹ ನಮ್ಮ ಒಕ್ಕೂಟದ ನಿರ್ದೇಶಕ ಮಿತ್ರರುಗಳಾದಂತಹ ಸನ್ಮಾನ್ಯ ಶ್ರೀ ಪದ್ಮನಾಭ ಶೆಟ್ಟಿ ಅರ್ಕಜೆಯವರೇ, ಶ್ರೀ ಕೆ ನಾರಾಯಣ್ ಪ್ರಕಾಶ್ರವರೇ, ಹಾಗೆ ಇನ್ನೋರ್ವ ನಿರ್ದೇಶಕಿ ಶ್ರೀಮತಿ ಸವಿತಾ ಎನ್ ಶೆಟ್ಟಿಯವರೇ, ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಅಧಿಕಾರಿಯಾದಂತಹ ಶ್ರೀಯುತ ಸತೀಶ್ ಶೆಟ್ಟಿಯವರೇ, ಹಾಗೆ ಈ ಸಂಘದ ಸ್ಥಾಪನೆಯಲ್ಲಿ ತಮ್ಮ ಅನನ್ಯ ಸೇವೆಯನ್ನು ಸಲ್ಲಿಸಿರುವಂತಹ ಲಕ್ಷ್ಮಣಗೌಡರವರೇ, ಹಾಗೆ ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಒಕ್ಕೂಟದ ವ್ಯವಸ್ಥಾಪಕರ ಡಾಕ್ಟರ್ ಬಕ್ತಾರ್ ಅವರೇ, ಎಲ್ಲ ಅಧಿಕಾರಿ ಮಿತ್ರರೇ, ಎಲ್ಲ ಹಿರಿಯ ಕಿರಿಯ ಸಹಕಾರಿ ಮಿತ್ರರೇ, ಹಾಗೆ ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಉದಯರವರೇ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನಗೆ ಹೆಸರು ಹೇಳಲಿಕ್ಕೆ ಹೋದ ತಪ್ಪಾದಿತ್ತು, ಎಲ್ಲ ನನ್ನ ಆತ್ಮೀಯ ಅತಿಥಿಗಳೇ, ಬಂದಂಥ ಎಲ್ಲ ಸಹಕಾರಿ ಬಂಧುಗಳೇ, ತಮ್ಮ ಕ್ರಿಯಾಶೀಲತೆಯಿಂದ ಯಾವ ರೀತಿಯನ್ನು ಕೆಲಸವನ್ನು ಮಾಡಬಹುದು ಎಂಬಂಥದ್ದನ್ನು ನೋಡಬೇಕಾದ್ರೆ ಬಂದಾರು ಹಾಲು ಉತ್ಪಾದನಾ ಮಹಿಳಾ ಸಹಕಾರಿ ಸಂಘವನ್ನು ನೋಡಬೇಕು.